ಅಂತ ಗೊತ್ತಾಗ್ಬೋದು ಹೋಗ್ತದೆ.
Venga, ponle, venga, ponle.
ಬಿಟ್ಟಿರೋಣ. ಟ್ಯಾಗ್
ಆಯೋಜಕರು ಶ್ರೀ ಲಕ್ಷ್ಮೀನರಸಿಂಹ ಗೆಳೆಯರ ಇವರ ಪ್ರಯೋಜಕರು ಎಲ್ಲರೂ ಕೂಡ
ಇರುವುದನ್ನು ಇಲ್ಲಿ ಸಿಕ್ಕಿದೆ. ಗೌರವವಿದೆ. ಭಕ್ತಾದಿಗಳು ಕರ್ಕೊಂಡವರು ವಿಚಾರಿಸಿ ಕರ್ಕೊಂಡೋಗಬೇಕಂತ ಅನಿಸುತ್ತೇನೆ. ಬಾಲ್ಯದ ಕೈತ ದೃಷ್ಟಿಮಯಿ ಬೋರ್ಡು ಸಿಗಲಿದೆ. ನನ್ನ ಬಾಲ್ಯದ ದೃಷ್ಟಿಮಯಿ ಬೋರ್ಡಿನ ನಾಟ ದಯವಿಟ್ಟು ನೌಕರರು ಬಂದು ಸೇವಾ ನೌಕರರು ಬಂದು ವಿಚಾರಿಸದೆ ನಿಲ್ಲಲು ಬೋರ್ಡ್ ಮಾಡತಕ್ಕಂಥ ವಿನಂತಿ ಮಾಡಬಹುದು.
ಕೋಲ್ಗಟ್ಟ Muy
ಮಂಚ ಮಂಚ ಹೌದಾ ಮಂಚ ವೈಟ್ ಬೇಕು ಸಜನೆ ಇಲ್ಲಿ ಪ್ರಮೋಷನ್ ಆಗಿರೋ ಮಾರೆ ಇಲ್ಲಿ ನಾನು ತೊಂದರೆ ಸಿಸ್ಟಮ್ ಇಲ್ಲ ನಾನು ಲೈವ್ ಹೋಗ್ತಿಲ್ಲ ಇದು ಸುದ್ದಿದ ಸುದ್ದಿ
ಶ್ರೀಸ್ವಾಮಿನ ಬಟ್ಟಲು ಕಾಣಿಕೆ ನಡೆದು ಪ್ರಸಾದದ ಕಾಣಿಕೆ ಸಾಲದ ಪ್ರಸಾದ ಭಗವಂತನ ದೇವಸ್ಥಾನದ ವಿರೋಧ ಅನ್ನದ ಫಲಹಾರ ಶ್ರೀ ಲಕ್ಷ್ಮೀ ನರಸಿಂಹ ಹೆಗಡೆಯವರ ಕುಟುಂಬ ದೇವಸ್ಥಾನ ದರ್ಶನದ ಬಳಿಕ ನಿಮಿತ್ತ ಫಲಹಾರ ಎಲ್ಲಿಂದ ಮಾತಾಡಬೇಕಾದರೆ ಫಲಹಾರವನ್ನು ಸ್ವೀಕರಿಸುವುದರಲ್ಲಿ ಕೊಡಬಾರದು ವಿನಂತಿಕೊಳ್ಳೋದಲ್ಲ. ಆತ್ಮೀಯ ಭಕ್ತರಿಗೆ ಶ್ರೀಸ್ವಾಮಿಯ ದರ್ಶನ ಬಳಿ ಕಂಡು ಬಟ್ಟಲು ಕಾಣಿಕೆ ನಡೀತಾ ಇದೆ. ಒಟ್ಟು ಪ್ರಸಾದ ಸ್ವೀಕರಿಸಲು ಬಂದಿರುವಂತಹ ಭಕ್ತರಿಗಳು ಪ್ರಸಾದವನ್ನು ಸ್ವೀಕರಿಸಿ ಅದೇ ರೀತಿ ಪ್ರಸಾದವನ್ನು ಸ್ವೀಕರಿಸಿಕೊಂಡಿರುವಂತಹ ಭಕ್ತರಿಗಳು ದೇವಸ್ಥಾನದ ಹಿಂಭಾಗದಂತಹ ಅನ್ನಶಾಸ್ತ್ರಕ್ಕೆ ತೆರಳಿ ಫಲಾಹಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹ ಹೆಗಡೆಯವರ ಮಠದ ರಿಜಿಸ್ಟರ್ ಗಣೇಶವಾರ ಇವರ ಸೇವಾರ್ಥ ನಡೀತಾ ಇರುವಂತಹ ಇವರ ಫಲಾಹಾರಗಳನ್ನು ಎಲ್ಲ ಭಕ್ತರುಗಳು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ.
ಸ್ವಾಮಿಯ ಪಟ್ಟಣಕ್ಕೆ ಸೇವೆ ನಡೀತಾ ಇದೆ. ಪಟ್ಟಣಕ್ಕೆ ಹಾಕಿ ಪಲಹಾರಕ್ಕೆ ಮಾಡಬೇಕಾಗಿದ್ದ ಎಲ್ಲ ಭಕ್ತರು ಕೂಡ ಪಲಹಾರವನ್ನು ಸ್ವೀಕರಿಸಬೇಕು. ಪಲಹಾರದ ಭಕ್ತಿ ದರ್ಶನ ಗೆಳೆಯರುಗಳನ್ನು ತಿಳಿಸಬೇಕು. ಈ ಮನದಿಯಲ್ಲಿ
ಇಂಟು ಬೋನಸ್ ಪಲ್ಟಿ ಒಂದ ಬೇಕಣ್ಣ ಬೇಡ Gracias.
ಕಟ್ಟಾಗುತ್ತೆ